ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ. ನಮ್ಮದು ಬೆಳಗ್ಗೆ ಇದೀಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿದೆ. ನಾನು ಬ್ರೇಕ್ಫಾಸ್ಟಿಗೆ ಅಕ್ಕಿ ಪುಂಡಿ ಮಾಡಿದ್ದೀನಿ. ನನ್ನ ಮಗನಿಗೂ ಸಹ ತುಂಬ ಫೇವ್ರೆಟ್. ಅವನ ಹತ್ರ ಕೇಳುವ ಹೇಗಾಗಿದೆ ಅಂತ ಹೇಳಿ. ಹೇಗಾಗಿದೆ? ಎಡ್ಡೆ ಆತಣ್ಣ. ಥ್ಯಾಂಕ್ ಯು. ಇನ್ನೊಂದು ತಗೊಳ್ಳಿ, ಇನ್ನೊಂದು ತಿನ್ನಿ. ಓಕೆ ಓಕೆ ಓಕೆ, ಸಾಕು 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 ಸಾಕು. ಅದು ಖಾಲಿ ಆದಮೇಲೆ ತಿನ್ನಿ. ಎಲ್ಲ ಖಾಲಿ ಮಾಡಬೇಕು. ಅದು ಹೇಗೆ ತಿನ್ನೋದು ಅಂತ ತೋರಿಸಿ ಕೊಡಿ. ಓ, ಹಾಗೆ ತಿನ್ನಬೇಕಾ? ಓ ಈ ಥರ. ಓ, ಹೇಗುಂಟು? ಯಮ್ಮಿ ಯಮ್ಮಿ ಯಮ್ಮಿ. ಅಪ್ಪು ಅಪ್ಪು ಬ್ಯುಸಿ. ಬೆಳಿಗ್ಗೆನೆ ಕಾರ್ಟೂನ್ ಬಿಟ್ಟರೆ ಮತ್ತೇನಿಲ್ಲ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಸಹ. ಅಪ್ಪು ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಸ್ಮೈಲ್ ಕೊಡಿ, ಸ್ಮೈಲ್. ಅಯ್ಯಯ್ಯೋ, ಎಷ್ಟು ಒಳ್ಳೆ ಸ್ಮೈಲ್. ಟಾಮಿಗೆ ಯಾರು ಬೇಕು? ಇವನ್ ಬೇಕಾ? ನಮ್ದು ಅಪ್ಪು ಬೇಕಾ? ಯಾರು ಬೇಕು? ಅಪ್ಪು ಬೇಕಾ? ಅಪ್ಪು ಬೇಕಾ ಟಾಮಿಗೆ? ಬೇಡ ಬೇಡ ಅಂತೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತೆಲ್ಲರಿಗೂ ಸಹ ಫುಲ್ ಮೂಡ್ ಬಂದಿದೆ. ಯಾಕಂದರೆ ಫೈನಲಿ ನಾವು ಸನ್ನನ್ನು ನೋಡಿದ್ವಿ. ಒಂದು 1-2 ಡೇಸ್ ಆಗಿತ್ತು. ಸನ್ನೇ ಕಾಣಿಸ್ತಿರ್ಲಿಲ್ಲ. ಮೂಡೆಲ್ಲ ಆಫ್ ಆಗ್ತಿತ್ತು. ಇವತ್ತು ಫುಲ್ ಎಲ್ಲರಿಗೂ ಮೂಡು. ಇವನು ಟಾಮಿ ನೋಡಿ ಅಂತೆ ಫುಲ್ ಮೂಡಲ್ಲಿದ್ದಾನೆ. ಭಾರಿ ಅಧಿಕ ಪ್ರಸಂಗ ಆಗಿದೆ. ಹಾಗೆ ಟಾಮಿಗೆ ಮತ್ತು ಅಪ್ಪುಗೆ ಸ್ವಲ್ಪ ಗಲಾಟೆ ಆಗಿದೆ. ಅವರಿಬ್ಬರು ಮಾತಾಡ್ತಾ ಇಲ್ಲ ಈಗ. ಮಾತಾಡ್ತಿದ್ದೀರಾ? ಫ್ರೆಂಡ್ ಆದ್ರಿಯಾ ಇಬ್ಬರು ಸಹ? ಏನೋ ಬೆಳಗ್ಗೆ ನನಗೆ ಟಾಮಿ ಬೇಡ, ಬೇರೆ ತನ್ನಿ, ಅವನದ್ದು ನಿನ್ನೆ ಬಾಲ್ ತೊಗೊಂಡೋಗಿದೆ ಅಂತೆ ಟಾಮಿ. ಹಾಗಾಗಿ ಅವರು ತುಂಬ ಬೇಜಾರಲ್ಲಿದ್ದಿದ್ರು. ಇವಾಗ ಸ್ವಲ್ಪ ಫ್ರೆಂಡ್ಶಿಪ್ ಆಗ್ತಾ ಉಂಟು. ಆದರೂ ಟಾಮಿ ಆ್ಯಟಿಟ್ಯೂಡ್ ಫುಲ್. ಕ್ಯಾರೆ ತೆಗಿತಿಲ್ಲ ಅಪ್ಪನ. ಅಪ್ಪು ಬೇಜಾರಲ್ಲಿದ್ದಾರೆ ನೋಡಿ. ತುಂಬ ಸೆಂಟಿಮೆಂಟಲ್ಲಿದ್ದಾರೆ ಅವರು. ಅವರೇ ಹೋಗ್ತಿದ್ದಾರೆ ನಾಯಿ ಹತ್ರ. ಆದರೆ ನಾಯಿ ಕ್ಯಾರೆ ತೆಗಿತಿಲ್ಲ ನಮ್ಮ ಅಪ್ಪನ ನೋಡಿ. ಬೆಳಗ್ಗೆ ಕೋಳಿ ಜಗಳ ಆಗಿದೆ ಅವರಿಬ್ಬರದ್ದು. ಅಂದರೂ ಟಾಮಿ ಆ್ಯಟಿಟ್ಯೂಡ್ ಜೋರು ಉಂಟು. ಅದು ಮಾತಾಡಿಸ್ತಾ ಇಲ್ಲ ಅಪ್ಪನ. ಇವರೇ ಮಾತಾಡಿಸ್ತಿದ್ದಾರೆ. ಆದರೂ ಅದು ಕ್ಯಾರೆ ತೆಗಿತಿಲ್ಲ. ಹೋಗಂತಿದೆ ಅಪ್ಪನ. ಹಾಗೆ ಇವತ್ತೆಲ್ಲರಿಗೂ ಸಹ ಭಾರಿ ಖುಷಿ. ಸನ್ ಬಂತು ಫೈನಲಿ. ಮೂಡೆಲ್ಲ ಆನ್ ಆಯ್ತು ಎಲ್ಲರದ್ದು ಸಹ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನು ಲಂಚ್ಗೆ ಏನು ಅಂತ ನೋಡಬೇಕು. ಹಾಯ್, ಬೆಳಿಗ್ಗೆದೆಲ್ಲ ರುಟೀನ್ ಆಯಿತು ನಂದೀಗ. ಈಗ ಲಂಚಿಗೆ ದಾಲ್ ಮಾಡ್ತಾಯಿದ್ದೀನಿ. ದಾಲು ಎಲ್ಲ ರೆಡಿ ಆಗ್ತುಂಟು. ಅದ್ರ ಮಧ್ಯೆ ನಾನೊಂದು ಪೀಲ್ ಆಫ್ ಮಾಸ್ಕ್ ಮಾಡುವ ಅಂತ. 0 ಇನ್ವೆಸ್ಟ್ಮೆಂಟ್. ಅಂದರೆ ಮನೆಯಲ್ಲೇ ಸಿಕ್ಕಿದ ವಸ್ತಲ್ಲಿ ಮಾಡುವ ಅಂಥೇಳಿ. ಏನಂದರೆ ಇದು ತೆಂಗಿನಕಾಯಿದು ಗರಟೆ ಹೇಳ್ತಾರಲ್ಲ, ಚಿಪ್ಪಿ, ಅದನ್ನು ಯೂಸ್ ಮಾಡಿ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಮಾಡುವ ಅಂಥೇಳಿ. ನಾನು ಹೇಗೆ ಮಾಡೋದು ಅಂತ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಲಿಂಕ್. ಚೆಕ್ ಮಾಡಿ. ತುಂಬ ಈಸಿ ಮತ್ತು ತುಂಬ ಎಫೆಕ್ಟಿವ್. ಅಂದರೆ ನಮ್ಮ ಸ್ಕಿನ್ನಲ್ಲೆಲ್ಲ ತುಂಬ ಡಸ್ಟ್ ಇದ್ದರೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ಬೇಗ ಹೋಗ್ತದೆ. ಟ್ರೈ ಮಾಡಿ. ಏನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಒಂದು ಇದು, ನೆಕ್ಸ್ಟ್ ಒಂದು ಎಗ್ಗು, ಸ್ವಲ್ಪ ಕಡಲೆ ಹಿಟ್ಟಿದ್ರೆ ನಮ್ಮದು ಚಾರ್ಕೋಲು ಪೀಲ್ ಆಫ್ ಮಾಸ್ಕ್ ರೆಡಿ ಆಗ್ತದೆ. ಟೈಮ್ ಸಹ ತುಂಬ ಸೇವ್ ಆಗ್ತದೆ. ಟ್ರೈ ಮಾಡಿ. ಇದು ವಾರಕ್ಕೊಮ್ಮೆ ಮಾಡಿದರೂ ಒಳ್ಳೆಯದೇ. ಏನು ಕೆಮಿಕಲ್ ಇಲ್ಲ ಇದರಲ್ಲಿ. ಮಧ್ಯಾಹ್ನಕ್ಕೀಗ ದಾಲ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ದಾಲ್. ಆಮೇಲೆ ಮಗುಗೊಂದು ಎಗ್ ಮಾಡ್ತಾಯಿದ್ದೀನಿ. ಅವನಿಗೊಂದು ಊಟಕ್ಕೊಂದು ಎಗ್ ಬೇಕೆ.
ಹಾಗಾಗಿ ಎಗ್ ಬೇಯಿಸ್ತಾ ಇದ್ದೀನಿ ಅವನಿಗೆ. ಗಾಡ್, ನನ್ನ ಮಗ ನನಗೋಸ್ಕರ ಏನೋ ಸರ್ಪ್ರೈಸ್ ತಂದಿದ್ದಾನಂತೆ. ಅವ್ನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ನೀವೇ ಓಪನ್ ಮಾಡಿ ನೋಡುವ ಏನಿದೆ ಅಂತ ನೋಡ್ತೀನಿ ನಾನು. ಓಪನ್ ಮಾಡಿ ಪ್ಲೀಸ್, ಪ್ಲೀಸ್ ನೀವೇ ಓಪನ್ ಮಾಡಬೇಕು ಪ್ಲೀಸ್. ಹಾಂ ಮಾಡಿ. ವಾವ್ ವಾವ್, ಏನಿದೆ ನೋಡುವ, ಏನಿದೆ ತೋರಿಸಿ ತೋರಿಸಿ. ಅಯ್ಯೋ ಹೀಗೆ ಮಾಡಿ ತೋರಿಸಿ. ಆಹ್ ಸೋ ಕ್ಯೂಟ್. ಕೊಡಿ ಮಮ್ಮನಿಗೆ. ಹ್ಯಾಪಿ ಬರ್ಡೇ ಮಮ್ಮ. ಹ್ಯಾಪಿ ಬರ್ಡೇನಾ ನಂದು? ಅಯ್ಯೋ ದಿನಾಲೂ ನಂದು ಹ್ಯಾಪಿ ಬರ್ಡೇನಾ? ಅವ್ರ ಪಾಪ ದಿನಾಲೂ ಒಂದು ಫ್ಲವರ್ ತಂದು ಕೊಡ್ತಾರೆ ಅಮ್ಮನಿಗೆ. ಅವ್ರು ಗುಡ್ ಬಾಯ್ ಆಗಿದ್ದಾರೆ ಈಗ. ಗುಡ್ ಬಾಯ್, ಥ್ಯಾಂಕ್ ಯು. ಅಲ್ಲಿ ಈ ವರ್ಷದ್ದು ಫಸ್ಟು ನಾವು ಇದು ಪೆಲಕಾಯಿ ತಿಂತಾ ಇರೋದು. ಹಲಸಿನ ಹಣ್ಣು ತಿಂದೇ ಇಲ್ಲ, ಕಾಯ್ತಾ ಇದ್ವಿ. ಹಾಗೆ ನೇಬರ್ ಒಬ್ಬರು ಆಂಟಿ ಒಬ್ಬರು ಕೊಟ್ಟರು. ಹಾಗೆ ಇದನ್ನೀಗ ಕಟ್ ಮಾಡುವ ಅಂತ ಹೊರಟಿದ್ದೇವೆ. पेपर पसंद है ना? ये कड़ा थे या ओपनर ಅದಕ್ಕೆ ಇದು ಪಾಡ್ನ ಬಡ್ಚಿತ್ತಂದೆ ಗುಳು ನುಗ್ಗೆರ ಬಲ್ಲೆ ಓಲಿತಿ ನೋಡು. ಪೂರ ಪಿಚ್ಚೆ ಬೇಕು ಶೋ ಕೊಡು. ಕೈ ತೆಡ್ಡ ಬಂಗಾರ ಬುದ್ಧಿ. ನಮ್ಮೊಬ್ಬರು ಉಂಡತ್ತ ಹೋಗಲ್ಲ ವಯಸ್ಸುಕೊಲ್ಲ ಮೂಲ ಉಂಡುತ್ತದೆ. ಒಳಗಿರು ಹಲೋ, ಇದು ಹಲಸಿನ ಹಣ್ಣು ಅಂತ. ಹಲಸಿನ ಹಣ್ಣು ಇದನ್ನು ಹೀಗೆ ಕ್ಲೀನ್ ಮಾಡಿಡಬೇಕು. ಅದರೊಳಗೆ ಹೀಗೆ ಬೀಜ ಎಲ್ಲ ಇರ್ತದೆ. ಇದರಲ್ಲಿ ತುಂಬ ಐಟಮ್ ಮಾಡಲಿಕ್ಕಾಗ್ತದೆ. ಹಲಸಿನ ಹಣ್ಣಿದು ಹಪ್ಪಳ ಮಾಡ್ತಾರೆ, ಆಮೇಲೆ ಹಲಸಿನ ಹಣ್ಣಿದು ಗಟ್ಟಿ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ದೋಸೆ ಮಾಡ್ತಾರೆ, ಇಡ್ಲಿ ಸಹ ಮಾಡ್ತಾರೆ. ನಾನು ಮಾಡಲಿಲ್ಲ ಇಷ್ಟ ತನಕ. ಹಾಗೆ ತುಂಬ ಟೇಸ್ಟಿಯಾಗಿದೆ. ನಾನು ಹಾಗೆ ಇದನ್ನು ಕ್ಲೀನ್ ಮಾಡಿ ಇವತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ನಾಳೆ ನೋಡುವ ಏನಾದರೂ ಗಟ್ಟಿ ಮತ್ತು ಚಿಕನ್ ಸುಕ್ಕದ ಜೊತೆ ಒಳ್ಳೆ ಆಗ್ತದೆ ಕಾಂಬಿನೇಷನ್ನು. ಹಾಗೆ ಚಿಕನ್ ಸುಕ್ಕ ಮತ್ತು ಗಟ್ಟಿ ಮಾಡುವ ಅಂತಿದ್ದೇನೆ. ಅದರ ರೆಸಿಪಿ ತೋರಿಸ್ತೀನಿ ನಾನು ಆಮೇಲೆ ಮಾಡಿದಾಗ. ಇವಾಗಂತೂ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಸಂಜೆ ಒಂದು 6 o'clock ಆಯಿತು. ಹಾಗೆ ಈಗಲೇ ಕಟ್ ಮಾಡಿಬಿಟ್ಟೆ ನಾನಿನ್ನು. ಬೆಳಿಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಮಾಡಬೇಕು ಅಂತಿದ್ರೆ. ಇದು ಬೀಜ ಸಹ ಯೂಸ್ ಮಾಡ್ಬೋದು. ಸೌತೆಗೆ ಹಾಕಿದರೆ ಒಳ್ಳೆ ಆಗ್ತದೆ. ಆಮೇಲೆ ಅದನ್ನು ಫ್ರೈ ಮಾಡಿ ಹೇಗೆ ತಿಂತಾರೆ, ಉಪ್ಪು ಹಾಕಿ ಬೇಯಿಸಿ ತಿಂತಾರೆ. ಅದರಲ್ಲೂ ತುಂಬ ವಿಟಮಿನ್ಸ್, ಕ್ಯಾಲ್ಶಿಯಮ್ ಎಲ್ಲ ಇದೆ. ಈ ಟೈಮಲ್ಲಿ ಇದೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ. ಇಮ್ಯುನಿಟಿ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಇದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ನಾವು ತಿಂದರೂ ಸಹ ತುಂಬ ಒಳ್ಳೆಯದು. ಹಾಗಾಗಿ ತಿಂತಾ ಇರಬೇಕು ಇದನ್ನೆಲ್ಲ. ಹೆಲ್ತಿಗೆ ಒಳ್ಳೆಯದು. ಸೀಸನ್ಗೆ ಯಾವುದು ಯಾವ್ದು ಸಿಗ್ತದೆ ನೋಡಿ, ಅದೆಲ್ಲ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಹೆಲ್ತಿಗೆ. ಹಾಗೆ ನಾವು ತುಂಬ ದಿನದಿಂದ ನೆನೆಸ್ಕೊಂಡಿದ್ವಿ ಒಂದು ಹಲಸಿನ ಹಣ್ಣಿಲ್ಲ, ಈ ಸತಿ ಸೀಸನ್ ತಿನ್ನಲಿಲ್ಲ ಅಂತ. ನೋಡಿದರೆ ಹಾಗೆ ಇದರಿಂದ ಏನು ಮಾಡೋದು ಅಂತ ನೋಡಬೇಕಿನ್ನು. ತುಂಬ ಸಮಯ ಇತ್ತು, ಏನು ತಿನ್ನಲಿಲ್ಲ. ಈ ಸತಿ ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ ತುಂಬ ಕಮ್ಮಿ ಅಂತೆ ಎಲ್ಲರ ಮನೆಯಲ್ಲೂ ಸಹ. ನಮ್ಮೂರಲ್ಲೂ ಸಹ ತುಂಬ ಕಮ್ಮಿ ಅಂತ ಹೇಳ್ತಿದ್ರು ನನ್ನ ಮಾವನವರೆಲ್ಲ. ಹಾಗಾಗಿ ಒಳ್ಳೆ ಆಗ್ತದೆ ಹಲಸಿನ ಹಣ್ಣು ಗಟ್ಟಿ. ನನ್ನ ಅತ್ತೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅವರು.
ಪಾಪ ನನಗೆ ನೆನಪಾಗ್ತಾ ಉಂಟಿದ್ದೀನಿ ನೋಡುವಾಗ. ಅವ್ರು ತುಂಬ ಟೇಸ್ಟಿ ಮಾಡೋದು, ಏನೆಲ್ಲ ಹಾಕಿ ಮಾಡ್ತಾರೆ, ಪೆಪ್ಪರು, ಆಮೇಲೆ ಪೀಸ್ ಕೊಬ್ಬರಿ ಇರ್ತಾರಲ್ಲ, ಕೊಬ್ಬರಿ ಎಲ್ಲ ಕಟ್ ಮಾಡಿ ಎಲ್ಲ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನನಗೆ ಇಷ್ಟ ಅವ್ರು ಮಾಡಿದ್ದು. ಅವ್ರ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಚಿಕನ್ ಐಟಮು ಇದು ಗಟ್ಟಿ ಎಲ್ಲ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಇವಾಗ ಲಾಕ್ಡೌನ್ ಅಲ್ಲ, ಆಚಿಂದ ಈಚೆ ಹೋಗ್ಲಿಕ್ಕಿಲ್ಲ, ಈಚಿಂದ ಆಚೆ ಹೋಗ್ಲಿಕ್ಕಿಲ್ಲ, ಹಾಗಾಗಿ ಅವರಲ್ಲೇ ಬಾಕಿಯಾಗಿದ್ದಾರೆ ಮಣಿಪಾಲದಲ್ಲೇ. ಅವ್ರು ಬರುವಾಗ ಇದು ಉಳಿಯುವುದಿಲ್ಲ ಏನೋ. ಹಾಗಾಗಿ ನಾನೇ ಏನಾದರೂ ನೋಡಿ ಇಲ್ಲ ಮಾಮಿಗೊಂದು ಫೋನ್ ಮಾಡಿ ಕೇಳಿ ಮಾಡಿ ರೆಸಿಪಿ ಹಾಕ್ತೀನಿ ನಿಮಗೆ. ನಾನು ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಮತ್ತೇನು ಒಂದು 4-5 ದಿನ ಆಯಿತು. ಮೊನ್ನೆ ಒಂದು ಬೆಳಿಗ್ಗೆ ಸ್ವಲ್ಪ ಇದು ಬಿಸಿಲು ಬಂತು, ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಇನ್ನು ಒಂದು 4-5 ದಿನ ಆಯ್ತು ಈಗ ಹೀಗೆ ಕ್ಲೌಡಿ ವೆದರಪ್ಪ, ಪಿರಿಪಿರಿ. ಇವತ್ತು ಸ್ವಲ್ಪ ಪಿರಿಪಿರಿ ಮಳೆ ಸಹ ಇದ್ದಿತ್ತು, ಇಲ್ಲಾಂದರೆ ಮಳೆ ಸಹ ಇಲ್ಲ, ಹೀಗೆ ಕ್ಲೌಡಿ ಇರೋದು. ಬೋರ್ ಆಗೋದು ಸಂಜೆ ಆದಮೇಲೆ, ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಎಲ್ಲ ಸೈಡು ಇದೇ ವೆದರೇನೋ ಸೇಮ್. ಸೈಕ್ಲೋನ್ ಹೋಯ್ತಂತೆ, ಇನ್ನೆಂತಪ್ಪ ಹೀಗೆ ಈ ವೆದರ್ ಇದೆ. ಮಳೆಗಾಲ ಸ್ಟಾರ್ಟ್ ಆಯ್ತಾ, ಮಾನ್ಸೂನ್ ಎಲ್ಲ ಜೂನಲ್ಲಿ ಸ್ಟಾರ್ಟ್ ಆಗೋದು. ಇಲ್ಲೆಲ್ಲ ಗದ್ದೆ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು, ನಮ್ಮ ಊರು ಸೈಡೆಲ್ಲ ಎಲ್ಲ ಗದ್ದೆ ಮಾಡ್ತಿದ್ದಾರೆ. ಗದ್ದೆಗೆ ಈಗೆಲ್ಲ ಗೊಬ್ಬರ ಹಾಕ್ತಾಯಿದ್ದಾರೆ, ಇನ್ನೆಲ್ಲ ಬೀಜ ಹಾಕ್ತಾರೇನೋ, ಎಲ್ಲ ಕೆಲಸ ಆಗ್ತಾ ಉಂಟು. ಎಲ್ಲರೂ ಸಹ ಬ್ಯುಸಿ ಇದ್ದಾರೆ ಎಲ್ಲರೂ ಸಹ ಈಗ ಎಲ್ಲ ಸೈಡು. ಸೀನರಿ ಮಾತ್ರ ಅಷ್ಟು ಚೆಂದ ಇದೆ. ಸಂಜೆ ಹೊತ್ತಿಗೆ ಗದ್ದೆ ಸೈಡ್ ಹೋದರೆ ಫುಲ್ಲು ನವಿಲು ಎಷ್ಟು ಚೆಂದ, ಒಳ್ಳೆ ರೆಕ್ಕೆ ಅಂದರೆ ಅದರದ್ದು ಇದು ಬಾಲ ಅಂತಾರಲ್ಲ, ಅದು ಫುಲ್ಲು ಕಲರ್ ನೋಡಿದರೆ ಅಲ್ಲ ನಿಂತ್ಕೊಳ್ಳೋ ಅಂತ ಅನಿಸ್ತದೆ, ಅಷ್ಟು ಚೆಂದ. ಮತ್ತು ಗಾಳಿ ಸಹ ಹಾಗೆ ತಂಪು ಗಾಳಿ ಬರುತ್ತೆ. ಸಂಜೆ ಯಾವತ್ತೂ ನಾವು ವಾಕಿಂಗ್ ಎಲ್ಲ ಹೋಗ್ತೀವಿ, ಇವತ್ತೇ ಹೋಗಲಿಲ್ಲ. ಇವತ್ತು ಇದೊಂದು ಅರ್ಜೆಂಟ್ ಕೆಲಸ ಮುಗಿಸಿಬಿಟ್ರೆ ಮತ್ತು ಇದು ನಾಳೆಗಾದರೆ ಜಾಸ್ತಿ ಹಣ್ಣಾದರೆ ಮತ್ತೆ ಒಳ್ಳೆ ಆಗೋದಿಲ್ಲಲ್ಲ, ಅದಕ್ಕೆ ಎಲ್ಲ ಮಾಡಿ ಬಿಡುವ ಅಂಥೇಳಿ ನನ್ನ ಮಗನ ಕರೆದೆ. ಬರೋದಿಲ್ಲ ಅಂತೇಳಿ ಹೋಗಿದ್ದೆ ನಾವು. ಚೂಡಿತಾನು ನಾನು ಹೇಳಿದ್ದೆ ಅವನಿಗೆ ಆಗಬೇಕು, ಏನಾದರೂ ಉಪದ್ರ ಮಾಡ್ತಿರ್ತಾನೆ ಎಲ್ಲರಿಗೂ ಸಹ. ಬಾ ಅಂದರೆ ಬರ್ತಾಯಿಲ್ಲ, ಬರದಿದ್ದರೆ ಬೇಗ ಬೇಗ ಕೆಲಸ ಆಗ್ತದೆ, ಇಲ್ಲಾಂದರೆ ಅದು ಇದು ಎಳ್ದು ಹಾಕಿ ಇಡೀ ಮನೆ ಮಾಡಿ ಕೊಡ್ತಾನೆ. ನನಗೆ ಕ್ಲೀನ್ ಮಾಡೋದೇ ಡಬಲ್ ಕೆಲಸ ಆಗ್ತದೆ ಅವ್ನು ಬಂದರೆ ಏನಾದರೂ ಕೆಲಸಕ್ಕೆ. ಹೇಳ್ತಾನೆ ಇಷ್ಟಿಷ್ಟು ದೊಡ್ಡದು ನಾನೇ ಮಾಡ್ತೀನಿ, ನೀನೇನು ಮಾಡಬೇಡ ಅಂತೆಲ್ಲ ಹೇಳ್ತಾನೆ, ದೊಡ್ಡ ಡೈಲಾಗೆಲ್ಲ. ಮಾಡಂದರೆ ಮಾಡೋದಿಲ್ಲ ಮಾತ್ರ. ಮತ್ತೇನು ಸಮಾಚಾರ? ನಿಮ್ಮ ಊರಲ್ಲೆಲ್ಲ ಲಾಕ್ಡೌನ್ಗೆಲ್ಲ ಏನು ಮಾಡ್ತಿರ್ತೀರಿ ನೀವು? ಏನು ಟೈಮ್ ಪಾಸ್ ಮಾಡ್ತೀವಿ? ನನಗಂತೂ ಬೋರ್ ಹಿಡ್ದೋಯ್ತು ಇಲ್ಲಿ. ಆ್ಯಕ್ಚುಲಿ ನಮಗೆ ನಾನೇ ಬೋರ್ ಅಂತ ಹೇಳಬೇಕು ಬಿಟ್ಟರೆ, ನಂಗೆ ಸ್ವಲ್ಪ ಬೋರ್ ಆದರೆ ಸ್ವಲ್ಪ ಆಚೆ ತೋಟಕ್ಕೆ, ಆಮೇಲೆ ವಾಕ್ ಹಾಗೆ ರೋಡಲ್ಲಿ ನಾವಂದರೆ ಫ್ರೀಯಾಗಿ ತಿರುಗ್ತಾ ಇರ್ತೀವಿ. ಪಾಪ ಈ ಫ್ಲ್ಯಾಟಲ್ಲಿದ್ದವರೆಲ್ಲ ಏನು ಮಾಡ್ತಿದ್ದಾರೇನೋ ಪಾಪ ಅನಿಸುತ್ತೆ ನೆನೆಸಿದ್ರು ಅವರನ್ನು. ಒಬ್ಬ ಫ್ಲ್ಯಾಟಲ್ಲೆಲ್ಲ ಇದ್ದರೆ ಅಷ್ಟೇ ಏನೋ ಇಲ್ಲಿ ಹೋಗ್ಲಿಕ್ಕಿಲ್ಲ, ಭಯ ಬೇರೆ ಒಂದು ಸೈಡು. ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಟಲ್ಲೆಲ್ಲ ಕೆಳಗೆ ಮೇಲೆ ಎಲ್ಲ ಕೊರೋನಾ ಕೋವಿಡ್ ಎಲ್ಲ ಇರ್ತದಲ್ಲ, ಪೇಷಂಟ್ಸ್ ಎಲ್ಲ ಮಕ್ಕಳನ್ನೆಲ್ಲ ಕಟ್ಕೊಂಡು ಏನು ಮಾಡೋದೇನೋ. ಕೆಳಗಡೆ ಹೋಗ್ಲಿಕ್ಕೂ ಭಯ, ಇವರು ಆಚೆ ಈಚೆ ಹೋಗಿದಾರ ಅಂತ ಭಯ. ಆಮೇಲೆ ಸ್ಲ್ಯಾಬ್ ಮೇಲೆ ಹೋಗಿ ಏನಾದರೂ ಮಾಡುವ ಅಂತ ಹೇಳಿದರೆ ಅಲ್ಲಿಗೆಲ್ಲರೂ ಬಂದಿದ್ದಾರ ಅಂತ ಭಯ. ಇದು ಒಳ್ಳೆ ಭಯದಲ್ಲೇ ಇರೋದಾಗ್ತದೆ. ನನ್ನ ಅಕ್ಕ ಅದೇ ಹೇಳ್ತಿದ್ದು, ಅವಳು ಫ್ಲ್ಯಾಟಲ್ಲಿ ಇರೋದಾ ಬ್ಯಾಂಗ್ಳೂರಲ್ಲಿ, ಅಕ್ಕ ತಂಗಿ ಎಲ್ಲ ಅವರೆಲ್ಲ ಅದೇ ಹೇಳೋದು, ಮಕ್ಕಳನ್ನ ಕರ್ಕೊಂಡು ಸ್ಲ್ಯಾಬ್ ಮೇಲೆ ಹೋಗೋ ಅಂದರೂ ಭಯ ಆಗ್ತದೆ. ಅವರೆಲ್ಲರೂ ವಾಕ್ ಮಾಡಲಿಕ್ಕೆ ಅಂತ ಅವರು ಸಹ ಎಷ್ಟಂತ ಮನೆಯೊಳಗೆ ಕೂತ್ಕೊಳ್ತಾರೆ, ಎಲ್ಲರೂ ವಾಕ್ ಮಾಡಲಿಕ್ಕೆ ಅಂತ ಮೇಲೆ ಬಂದಿದ್ದರೆ, ನಾವು ಅದೇ ಟೈಮಿಗೆ ಹೋಗಿದ್ದರೆ ಎಲ್ಲರೂ ಸ್ಪ್ರೆಡ್ ಆಗುತ್ತಾ ಅಂತ ಭಯ ಅಂತ ಹೇಳ್ತಿದ್ಲು ಅವಳು. ಭಯ ಆಗಿಬಿಟ್ಟಿದೆ ಈಗ ಒಂಥರ ಮೈಂಡ್ ಸೆಟ್ ಮಾಡಬೇಕು, ಎಲ್ಲರಿಗೂ ಬರುತ್ತೆ ಕೊರೋನಾ ಅಂತ ಆ ಥರ ಆಗಿದೆ. ಎಲ್ಲ ಸೈಡು ಜಾಸ್ತಿ. ನಮ್ಮದು ಸ್ವಲ್ಪ ವಿಲೇಜ್ ಅಲ್ಲ, ಆದರೂ ಸಹ ಇಲ್ಲಿ ಸಹ ಎಷ್ಟು ತುಂಬ ಕೇಸ್ ಇದೆ ಅಂತೆ. ಆದರೆ ಗೊತ್ತಾಗೋದಿಲ್ಲ ಈಗೆಲ್ಲ. ಸ್ಟಾರ್ಟಿಂಗ್ ಬರುವಾಗೆಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಥರ ಮಾಡ್ತಿದ್ರಲ್ಲ, ಅಲ್ಲಿ ಇಲ್ಲಿ ಹಾಗೆ ಹೀಗೆ. ಈಗ ಒಂಥರ ಯೂಸ್ ಟು ಆಗಿ ಹೋಗಿದೆ ಎಲ್ಲರಿಗೂ ಸಹ. ಹಾಗಾಗಿ ತುಂಬ ಕ್ಯಾರಿಯರ್ ತೊಗೊಳ್ತಾ ಇಲ್ಲ, ಅದು ತುಂಬ ಸ್ಪ್ರೆಡ್ ಆಗಿದೆ ಈಗ ಎಲ್ಲ ಸೈಡ್ ಸಹ. ಎಲ್ಲೋ ಹೋಗ್ಲಿಕ್ಕೂ ಭಯ. ನಾನಂತೂ 1 ತಿಂಗಳು ಹತ್ತಿರ ಆಯಿತಾ ಅಂತ ಎಲ್ಲೋ ಹೋಗೋದೆ, ಮನೆಯೊಳಗೆ ಮನೆ ತೋಟ ಅದು ಇದು ಅಂತ ತಿರುಗೋದಾಗಿದೆ. ಪಾಪ ಇವರೇ ಸ್ವಲ್ಪ ಬೆಳಗ್ಗೆ ಹೋಗುತ್ತೆ, ಈಗ ಅವರಿಗೂ ತುಂಬ ಭಯ.
ತೋಟದಿಂದ ಬರುವಾಗ ಒಂದು ಸ್ವಲ್ಪ ಮಾವಿನಹಣ್ಣು ಸಿಕ್ತು. ನಾನು ಆ ಕಡೆ ಹೋಗದೆ ತುಂಬ ದಿನ ಆಗಿದ್ದಿತ್ತು. ತುಂಬ ಹಣ್ಣಾಗಿದೆ, ಹಾಗಾಗಿ ಸಾರು ಏನಾದರೂ ಮಾಡ್ಬೋದೇನೋ. ಇಲ್ಲ, ತುಂಬ ಹಣ್ಣಾಗಿದೆ, ತುಂಬ ಬೀಳ್ತದೆ.